ಖ್ಯಾತ ಯಕ್ಷಗಾನ ಪ್ರಸಂಗಕರ್ತ ಛಾಂದಸ ಕವಿ ಗಣೇಶ್ ಕೊಲೆಕಾಡಿಯವರು ತೀವ್ರತರವಾದಂಥ ಅನಾರೋಗ್ಯದಿಂದ ಮಂಗಳೂರಿನ ಮಂಗಳ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಈಗಾಗಲೇ ಅವರ ಚಿಕಿತ್ಸೆಗಾಗಿ ಸಾಕಷ್ಟು ಹಣ ವ್ಯಯವಾಗಿದ್ದು ಸಹೃದಯ ದಾನಿಗಳಿಂದ ನೆರವನ್ನು ನಿರೀಕ್ಷಿಸಲಾಗುತ್ತಿದೆ. ನಾವು ಸ್ಕ್ರೀನ್ ಮೇಲೆ ತೋರಿಸಿದಂಥ ಅವರ ಬ್ಯಾಂಕ್ ಖಾತೆಗೆ ಸಹಾಯ ಮಾಡಲಿಚ್ಛಿಸುವವರು ಹಣವನ್ನು ವರ್ಗಾವಣೆ ಮಾಡುವಂತೆ ವಿನಂತಿಸಲಾಗಿದೆ. ಜೊತೆಗೆ ಸುಮಾರು 60 ಪ್ರಸಂಗಗಳನ್ನು ರಚಿಸಿದ ಖ್ಯಾತ ಕವಿಯವರು ಸಾಹಿತಿಯಾಗಿ ಅನೇಕ ಕವನ ನಾಟಕಗಳನ್ನು ಬರೆದಿದ್ದಾರೆ. ಯಕ್ಷಗಾನ ಗುರುವಾಗಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ವಿದ್ಯಾದಾನ ಮಾಡಿದ್ದಾರೆ. ಚಂದೋ ಬ್ರಹ್ಮ, ಡಾಕ್ಟರ್ ಶಿಮಂತೂರು ನಾರಾಯಣ ಶೆಟ್ಟರ ಪಟ್ಟಶಿಷ್ಯನೆಂಬ ಕೀರ್ತಿಗೆ ಪಾತ್ರರಾಗಿದ್ದಾರೆ. ಸದ್ಯ ವಿಪರೀತವಾದ ಬಾಯಿಯ ಸೋಂಕಿನಿಂದ ಮಾತನಾಡಲು, ಆಹಾರ ಸೇವಿಸಲು ಕಷ್ಟವನ್ನು ಅನುಭವಿಸಿ ಪೂರ್ಣ ತೆರೆಯಲಾಗದ ಬಾಯಿ, ಒಳಸರಿದ ನಾಲಿಗೆ ದುಸ್ಥಿತಿ ನಡುವೆ ಸಹಿಸಲಾರದ ನೋವಿನಿಂದ ಬಳಲುತ್ತಿದ್ದಾರೆ. ಅವರ ಚಿಕಿತ್ಸಾ ವೆಚ್ಚ ಭರಿಸಲು ಸಹೃದಯ ದಾನಿಗಳು ನೆರವಾಗಬೇಕು ಎಂದು ಗಣೇಶ್ ಕೊಲೆಕಾಡಿ ಅವರು ವಿನಂತಿಸಿದ್ದಾರೆ. ಈ ಬಗ್ಗೆ ಮಾಹಿತಿ ನೀಡಲು ಅವರ ಶಿಷ್ಯರಲ್ಲೊಬ್ಬರಾಗಿರುವಂತಹ ಪ್ರಜ್ವಲ್ ನೇರ ಸಂಪರ್ಕದಲ್ಲಿದ್ದಾರೆ. ಅವರನ್ನೇ ಮಾತಾಡಿಸೋಣ. ನಮಸ್ಕಾರ ಪ್ರಜ್ವಲ್ ಅವರೇ. ನಮಸ್ತೆ. ನಮಸ್ತೆ. ಬಹುಶಃ ನಮ್ಮ ಯಕ್ಷಗಾನ ರಂಗಕ್ಕೆ ವಿರಳಾತಿ ವಿರಳ ಓರ್ವ ಚಂದೋ ಕವಿ ಅಂತಲೇ ಹೇಳ್ಬೋದು ಗಣೇಶ್ ಕೊಲೆಕಾಡಿ ಅವರು. ಇವತ್ತು ತೀವ್ರ ಅನಾರೋಗ್ಯದಿಂದ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಸದ್ಯ ಪರಿಸ್ಥಿತಿ ಹೇಗಿದೆ ಪ್ರಜ್ವಲ್ ಅವರೇ? ಅವರಿಗೆ ಆರೋಗ್ಯದ ಸಮಸ್ಯೆ ಬಹಳ ಹಿಂದಿನಿಂದಲೂ ಇದ್ರೂ ಕೂಡ ಈಗ ಸ್ವಲ್ಪ ತೀವ್ರವಾಗಿದೆ. ಈ ಹಿಂದೆ ಈಗ ಮಂಗಳ ಕಿಡ್ನಿ ಫೌಂಡೇಶನ್ ಮಂಗಳೂರಿನ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ. ಕಳೆದ ಏಪ್ರಿಲ್ 21ರಿಂದ ಮಂಗಳ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ. ಇದಕ್ಕಿಂತ ಮುಂಚೆ ಒಂದು ಆಪರೇಷನ್ ಆಯ್ತು. ಅದು ಬಾಯಿಯ ಸಂಬಂಧಪಟ್ಟಂತಹ ಆಪರೇಷನ್ ಆಯ್ತು. ನಂತರ ಇನ್ನೊಂದು ಆಪರೇಷನ್ ಆಗ್ಬೇಕು ಅಂತ ಹೇಳಿ ನಿನ್ನೆ ಅಷ್ಟೇ ಮತ್ತೊಂದು ಆಪರೇಷನ್ ಆಗಿದೆ. ಅದು ಗಂಟಲಿಗೆ ಸಂಬಂಧಪಟ್ಟು. ಹಾಗಾಗಿ ಈಗ ಆಪರೇಷನ್ ನಂತರ ಈಗ ICU ಅಲ್ಲಿ ಇದ್ದಾರೆ. ಬಟ್ ಡಾಕ್ಟರ್ ಪ್ರಕಾರ ಚೆನ್ನಾಗಿದ್ದಾರೆ ಅಂತ ಹೇಳಿದ್ದಾರೆ. ಆಮೇಲೆ ಮುಂದಿನ ಟೆಸ್ಟ್ಗಳು ಆಗ್ಬೇಕಂತೆ. ಅದರ ನಂತರ ಮುಂದಿನ ಡಿಸಿಷನ್ ಹೇಳ್ತೇನೆ ಅಂತ ಹೇಳಿದ್ದಾರೆ. ಸರಿ, ಅವರ ಶಿಷ್ಯವೃಂದದ ಪರವಾಗಿ ನೀವು ಸಾರ್ವಜನಿಕರಲ್ಲಿ ಏನು ಹೇಳ್ತಿದ್ರಿ, ಯಾವ ರೀತಿಯ ಸಹಾಯವನ್ನು ಮಾಡಬೇಕು ಅನ್ನುವುದಾಗಿ? ಯಾಕೆಂದ್ರೆ ಈಗಾಗಲೇ ನಾವು ನಮ್ಮ ಸ್ಕ್ರೀನ್ ಮೇಲೆ ನಂಬರ್ಗಳನ್ನೆಲ್ಲ ಡಿಸ್ಪ್ಲೇ ಮಾಡಿದ್ದೇವೆ. ಗಣೇಶ್ ಕೊಲೆಕಾಡಿ ಅವರು ನನ್ನಂತೆ ನಾನು ಶಿಷ್ಯರಲ್ಲಿ ಬಹಳ ಸಣ್ಣ ಶಿಷ್ಯ. ಅದಕ್ಕಿಂತ ಹೆಚ್ಚಿನವರು ಅವರಿಂದ ಕಲ್ತವರು ಬಹಳ ಮಂದಿ ಇದ್ದಾರೆ. ಯಕ್ಷಗಾನ ಅಂತ ಅಲ್ಲ, ಅವರು ಮಾನವ ಮೌಲ್ಯಕ್ಕೂ ಹೆಚ್ಚು ಆಧಾರಿತವಾಗಿ ಅವರು ಬಹಳ ಮಂದಿಗೆ ಬೇಕಾದಂತಹ ವ್ಯಕ್ತಿ. ಹೀಗಿರುವಾಗ ಹಣ ಅಂತ ಹೇಳುದು, ಅವರು ಇಷ್ಟದವರೆಗೆ ಅವರು ಹಣವನ್ನ ಲೆಕ್ಕಕ್ಕೆ ತಗೊಂಡವರಲ್ಲ. ಹಣ ನನಗೆ ಬೇಡ ಅಂತೇಳಿ ದೂರ ಇಟ್ಟವರು. ಆದ್ರೆ ಈ ಸಂದರ್ಭದಲ್ಲಿ ಈ ಹಣನೇ ಅವರಿಗೆ ಬಹಳ ಅಗತ್ಯವಾಗಿ ಬೇಕಾಗಿರುವಂತಹ ಒಂದು ವಿಷಯವಾಗಿದೆ ಈಗ ಈ ಕಾಲದಲ್ಲಿ. ಖಂಡಿತ ಅವರಿಗೆ ನೆರವನ್ನ ಮಾಡೋದಕ್ಕೆ ನಮ್ಮ ಸಹೃದಯ ದಾನಿಗಳು ಖಂಡಿತ ತಯಾರಾಗಿರ್ತಾರೆ. ಅದಕ್ಕೆ ಬೇಕಾಗಿ ನಾವು ಕೂಡ ನಮ್ಮ ವಾಹಿನಿ ಮೂಲಕ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. ಧನ್ಯವಾದಗಳು ಪ್ರಜ್ವಲ್ ಅವರೇ. ಬಹುಶಃ ನಾವು ಇದನ್ನು ಕೇಳಿಸ್ಕೊಂಡ್ವಿ. ಯಾಕೆಂದರೆ ಅದೆಷ್ಟೋ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ವಿದ್ಯಾದಾನ ಮಾಡಿದಂಥವರು ಮತ್ತು ಯಕ್ಷಗಾನದ ವಿಚಾರಕ್ಕೆ ಹೇಳಿದಾಗ ಚಂದೋ ಕವಿಯವರು ಅವರನ್ನು ಅತ್ಯಂತ ಆತ್ಮೀಯತೆಯಿಂದ ಕಂಡುಕೊಂಡವರು ಅನೇಕ ಜನರಿದ್ದಾರೆ. ಇಂದು ಅವರಿಂದ ಕಲಿತವರು ದೊಡ್ಡ ದೊಡ್ಡ ಕಲಾವಿದರಾಗಿದ್ದಾರೆ. ಈಗ ಗಣೇಶ್ ಕೊಲೆಕಾಡಿ ಅವರಿಗೆ ಬಂದಿರುವಂಥ ಸ್ಥಿತಿ ತುಂಬ ಜನಕ್ಕಂತೂ ಬೇಸರವನ್ನೇ ತರಿಸ್ತಾ ಇದೆ. ಅವರ ಶಿಷ್ಯವೃಂದ ತುಂಬ ನೋವಿನಲ್ಲಿದೆ. ಶೀಘ್ರವಾಗಿ ಅವರು ಗುಣಮುಖರಾಗಬೇಕೆನ್ನುವುದು ಎಲ್ಲರ ಆಶಯ.